సొల్మెలు నమ్మకుడ్ల తొడువార్తెలు ఇనిత్త మల్ల సుద్దిలు ಒಡಿಪುಡು ಆಜಾದಿ ಅಮೃತ್ ಮಹೋತ್ಸವಲೆಕ್ಕಡು ಸಂಜೀವಿನಿ ಮೇಳ ಉದಿಪನ ಬೇಲೆಗ್ ಕಾತುಕುಲನಕ್ಲು ತಂಕ್ಲೆನ ಉಮೇದು ಗುಪ್ಪನ ಕ್ಷೇತ್ರಡು ಬೇಲೆ ತಿಕ್ಕುನಂಚ ಪ್ರಯತ್ನ ಬರಡು ಕೂರ್ಮರಾವ್ ಒಡಿಪು ಜಿಲ್ಲೆದ ಶಿರೂರುಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 107ನೇ ಶಾಖೆ ಉದಿಪನ ಬ್ಯಾಂಕುಲು ಶುರು ಅಂಡಪಂಡ ಅವು ಆ ಊರ್ದ ಅಭಿವೃದ್ಧಿದ ಗುರ್ತು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಕುಟ್ಲ ವಿಶ್ವವಿದ್ಯಾನಿಲಯ ಬೊಕ್ಕ ಆಳ್ವಾಸ್ ಬರೋ ಸಂಸ್ಥೆ ಬೆದ್ರದ ಒಟ್ಟು ಸೇರಿಕೆಡು ಬೆದ್ರದ ಸ್ವರಾಜ್ಯ ಮೈದಾನಡು 81ನೇ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಆಂಜೋಲೆನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2021-22 ಕಟಪಾಡಿ ಪೆಂಟೆಬೊಟ್ಟು ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನಡು ಜುಮಾದಿ ಬಂಟೆರನ ನೇಮ ಕೊರಗಜ್ಜನ ಕೋಲ ಇತ ವಾರ್ತೆದ ವಿವರ ಬೇಲೆಗ್ ಕಾತುಕುಲು ನಕ್ಲು ತಂಕ್ಲೆಗ್ ಉಮೇದು ಉಪ್ಪುನ ಕ್ಷೇತ್ರಡು ಬೇಲೆ ತಿಕ್ಕುನಂಚ ಪ್ರಯತ್ನ ಬರಡೊಂದು ಒಡಿಪು ಜಿಲ್ಲಾಧಿಕಾರಿ ಕೂರ್ಮರಾವ್ ಪಂತೆರ್ ಆಜಾದಿಕ ಅಮೃತ್ ಮಹೋತ್ಸವ ಆಚರಣೆ ಲೆಕ್ಕೊಡು ಸಂಜೀವಿನಿ ಮೇಳ ಉದಿಪನ ಮಲ್ತದ 6 ಪಾತಿರಿಯರ್ ಒಡಿಪು ಜಿಲ್ಲಾ ಪಂಚಾಯತ್ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಬಕ ಜೀವನೋಪಾಯ ಇಲಾಖೆ ಒಡಿಪು ಜಿಲ್ಲೆ ಒಟ್ಟಾದ ಆಜಾದಿಕ ಅಮೃತ್ ಮಹೋತ್ಸವ ಆಚರಣೆದಲೆಕ್ಕೊಡು ಸಂಜೀವಿನಿ ಮೇಳ ಕಾರ್ಯಕ್ರಮ ನಡೆತೊಂದುಂಡು ಜಿಲ್ಲಾಧಿಕಾರಿ ಕೂರ್ಮರಾವ್ ಸಂಜೀವಿನಿ ಉದ್ಯೋಗ ಮೇಳ ಉದಿಪನ ಮಲ್ತೆರ್ ಕೂರ್ಮರಾವ್ ಪಾತಿರ್ದು ಬೇಲೆಗ್ ಎದುರ್ತು ಒಂದು ಪುನಕ್ಲು ತಂಕ್ಲೆಗ್ ಉಮೇದುಪ್ಪುನ ಕ್ಷೇತ್ರಡು ಬೇಲೆ ತಿಕ್ಕುನಂಚ ಪ್ರಯತ್ನ ಬರುಡು ಪ್ರತಿಯೊರಿಲ ಅಕ್ಲನವೇ ಆಯ್ನ ವಿಶಿಷ್ಟ ಬಕ ವೈಶಿಷ್ಟ್ಯ ದಿಂಜಿದಿ ವ್ಯಕ್ತಿತ್ವ ಬಕ ಉಮೇದು ಹೊಂದೋದಿತ್ತದು ತಂಕ್ಲೆಗ್ ಸರಿಯಾಪಿನ ಕ್ಷೇತ್ರಲೆಡ್ ಬೇಲೆ ಪಡೆಪುನೆಡ್ದು ಆ ಬೇಲೆಡ್ ಹೆಚ್ಚಿನ ಸಾಧನೆ ಮಲ್ಪರೆ ಸಾಧ್ಯ ಉಂಡು ಕೊರೋನಾ ಕಾರಣ ಪಾಕ ಜನ ಬೇಲೆ ಕಳೆ ಒಂದು ಬೇಲೆ ಬಯಕುನಕ್ಲು ಉದ್ಯೋಗ ಮೇಳೋಡು ಪಾಲ್ದಿತ್ತನ ಕಂಪನಿಲೆಡ್ ತಂಕ್ಲು ಕಲ್ತಿನ ಬಕ ಉಮೇದು ಉಪ್ಪುನ ಕ್ಷೇತ್ರದ ಬೇಲೆಯನ್ನು ಪಡೆಯಲು ಎಂದು ಜಿಲ್ಲಾಧಿಕಾರಿ ಪಂಡೇರ್ ಅನುಗುಣವಾಗಿ ನಿಮಗೆ ಯಾವ ಕಂಪನಿ ಸೂಟಬಲ್ ಆಗುತ್ತಂತ ಅಂತ ಒಂದು ಕಂಪನಿಯಲ್ಲಿನೇ ಹೋಗೋ ನಿಟ್ಟಿನಲ್ಲಿ ನೀವು ಕ್ರಮ ವಹಿಸಬೇಕು. ಯಾಕಂದ್ರೆ ಇವತ್ತು ನಾವು ಜಾಯಿನ್ ಆಗ್ತೀವಿ ಪ್ಲಸ್ ನಾಳೆ ಮುಂದಿನ ದಿವಸಗಳಲ್ಲಿ ನಮಗೆ ಅದು ಆಸಕ್ತಿ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿ ಆಟಿಟ್ಯೂಡ್ ಅಂಡ್ ಆಟಿಟ್ಯೂಡ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಮ್ಯಾಚ್ ಆಗಿಲ್ಲದಿದ್ರೆ ಮತ್ತೆ ಕಷ್ಟ ಆಗ್ತದೆ. ಉದ್ಯೋಗ ಮೇಳೋಡು ಜಿಲ್ಲೆದ ಬೊಕ ರಾಜ್ಯದ ಬೇತೆ ಬೇತೆ ಇರುವುದಲ್ಲ ಹೆಚ್ಚ ಕಂಪನಿಲು ಪಾಲ್ದಿತ್ತೊಂಡ ಒಂಜಿ ಊರುಡು ಬ್ಯಾಂಕ್ಲು ಶುರು ಆಂಡು ಪಂಡ ಅವು ಆ ಊರ್ದ ಅಭಿವೃದ್ಧಿದ ಗುರ್ತಾಂದ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರ್ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ್ ಒಡಿಪು ಜಿಲ್ಲೆದ ಶಿರೂರುಡು ಬ್ಯಾಂಕ್ದ 107ನೇ ಶಾಖೆ ಉದಿಪನಲೇಸಿಡು ಗುರುಕಾರ್ಮೆ ವಹಿಸದಾರ್ ಪಾತಿರಿಯರ್ ಒಡಿಪು ಜಿಲ್ಲೆ ಬೈಂದೂರದ ಶಿರೂರುಡು ಪ್ರಭು ಕಾಂಪ್ಲೆಕ್ಸ್ ಕಟೋನಡು ಸೋಮವಾರ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ SCDCCದ 107ನೇ ಶಾಖೆ ಉದಿಪನಗು ಅಟ್ಟಣೆ ಮಲ್ತದಿತ್ತೆರ್ ಬ್ಯಾಂಕ್ದ ಗುರುಕಾರ್ಯರ್ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರುಕಾರ್ಮೆಡ್ ಶಾಸಕರು BM ಸುಕುಮಾರ ಶೆಟ್ಟಿ ಹೊಸ ಬ್ಯಾಂಕ್ ಶಾಖೆನು ಉದಿಪನ ಮಲ್ತೆರ್ ಗಣಕೀಕರಣ ವಿಭಾಗನು ಬೈಂದೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಗುರುಕಾರ್ಯರ್ ಟಿ ನಾರಾಯಣ ಹೆಗ್ಡೆ ಭದ್ರತಾ ಕೋಣೆನ ಶಿರೂರು ಗ್ರಾಮ ಪಂಚಾಯತ್ ಗುರುಕಾರ್ದಿ ದಿಲ್ಶಾದ್ ಬೇಗಂ ಉದಿಪನ ಮಲ್ತೆರ್
ಶಾಸಕರ ಸುಕುಮಾರ ಶೆಟ್ಟಿ ಪಾತಿರ್ದು ರಾಜ್ಯಡು ಸಹಕಾರ ಕ್ಷೇತ್ರದ ಕ್ರಾಂತಿದ ಹರಿಕಾರ್ಯರು ರಾಜೇಂದ್ರ ಕುಮಾರ್ ಬ್ಯಾಂಕ್ ಬೊಕ್ಕ ನವೋದಯ ಸ್ವಸಹಾಯ ಸಂಘಲು ಪಾಕ ಕುಟುಂಬಲಿನ ಬದುಕಿಗೆ ಸಹಾಯತನಂದು ಪಂಡ್ಯರು. ಸಾಮಾನ್ಯ ಜನರಿಗೆ, ರೈತಾಪಿ ಜನರಿಗೆ ಬೇಕಾಗುವ ಕೃಷಿ ಸಾಲ ಎಲ್ಲದಕ್ಕೂ ಪೂರಕವಾದಂಥ ಒಂದು ಫಂಡನ್ನು ಉಪಯೋಗಿಸಿ ಸಾಮಾನ್ಯ ಜನರಿಗೆ ಕೊಡುವ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಒಬ್ಬ ನಾಯಕ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿದ್ದದ್ದು ನಮಗೆಲ್ಲ ಗೌರವಪೂರ್ವಕವಾದದ್ದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಷ್ಟ್ರೀಕೃತ ಬ್ಯಾಂಕಿಗೆ ಸರಿಸಮಾನವಾಗಿ ನಿಮ್ಮ DCC ಬ್ಯಾಂಕ್, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕು ಸರಿಸಮಾನವಾಗಿ ಸ್ಪರ್ಧೆ ಕೊಡ್ತದೆ ಅಂತ ಹೇಳಿದರೆ ನಿಜವಾಗಿ ದೊಡ್ಡ ವಿಷಯ. ಕಟೋಣದ ಯಜಮಾನರು ಬಾಲಚಂದ್ರ ಪ್ರಭು, ಶಿರೂರು ಶಾಖೆದ ವ್ಯವಸ್ಥಾಪಕರು ರಾಜೇಶ್ ಇಂಚ ಇರುವೆರೆಗೆ ತಮ್ಮನದ ಮರ್ಯಾದೆ ಮಲ್ತೆರು. ಡಾಕ್ಟರ್ MN ರಾಜೇಂದ್ರ ಕುಮಾರ್ ಗುರ್ಕಾರ್ಮೆದ ಪಾಥರ ಪಂಡದ ಬ್ಯಾಂకులు ಸುರು ಆಂಡ್ ಪಂಡ ಅವು ಊರ್ದ ಅಭಿವೃದ್ಧಿದ ಕುರಿತು 114 ವರ್ಷಲನ ಇತಿಹಾಸ ಉಪ್ಪನ ಸಹಕಾರ ಕ್ಷೇತ್ರ ಗ್ರಾಮೀಣ ಭಾಗದ ಜನಕ್ಲನ ಪಣವು ಕಾಸ್ತ ಬಾಂಧವ್ಯ ಬೊಕ್ಕ ಭರವಸೆ ಆದುಂಡು. ಮಾರ್ಚ್ ಅಖೀರಿದ ಉಲೈ 110 ಶಾಖೆ ಅಪನ ಉದ್ದೇಶ ಉಂಡು ಪಂಡಿರ. ಈಗಾಗಲೇ ನಮ್ಮದು 40,000 ಚಿಲ್ಲರೆ ಗುಂಪುಗಳು ಇದೆ. ಇನ್ನೂ 40,000 ಗುಂಪುಗಳನ್ನು ಮಾಡಲಿಕ್ಕೆ ನಮಗೆ ನಾಬಾರ್ಡ್ನವರು ಆದೇಶ ಮಾಡಿದ್ದಾರೆ. ಇನ್ನೂ 40-50,000 ಗುಂಪುಗಳನ್ನು ಮಾಡಬೇಕು ಹೇಳಿ. ಈಗ 4 ಜಿಲ್ಲೆಯಲ್ಲಿರುವಂಥ ನವೋದಯವನ್ನು 8 ಜಿಲ್ಲೆಗಳಿಗೆ ನಾವು ಪ್ರಾರಂಭ ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿಯೂ ಕೂಡ ಹೊಸ ಗುಂಪನ್ನು ಮಾಡ್ತಾ ಇದ್ದೇವೆ. ನಾನು ಹೊಸ ಗುಂಪಾದವ್ರಿಗೆ ಹೇಳಿದೆ, ಕಮ್ಮಿ ಬಡ್ಡಿಯಲ್ಲಿ ನಿಮಗೆ ಸಾಲ ಕೊಡ್ತೇನೆ, ಸ್ವಉದ್ಯೋಗ ಮಾಡಿ. ನಮ್ಮ ನಾರಾಯಣ ಹೆಗ್ಡೆಯವರು ಹೇಳಿದರು, ಪಶುಸಂಗೋಪನೆ ಹೇಳಿ. ಪಶುಸಂಗೋಪನೆ ಒಂದು 5 ಜನ 6 ಜನ 8 ಜನ 10 ಜನ ಸೇರಿಕೊಂಡು ಒಂದು 4 ಹಸು ತಗೊಳ್ಳಿ, ನಿಮಗೆ 20 ಲಕ್ಷದವರೆಗೆ ನಿಮ್ಮ ಆಧಾರದ ಮೇಲೆ, ನಿಮ್ಮ ನಂಬಿಕೆಯ ಮೇಲೆ ಸಾಲ ಕೊಡ್ತೇನೆ ಗುಂಪಿನವರಿಗೆ. 20 ಲಕ್ಷ ನಿಮ್ಮದೇ, ಏನು ಭೂಮಿ ಕೊಡಬೇಡಿ, ನೀವು ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ. 20 ಲಕ್ಷದವರೆಗೆ ನೀವು ಸ್ವಉದ್ಯೋಗ ಮಾಡೋದಾದರೆ ನಿಮಗೆ ಸಾಲ ಕೊಡ್ತೇವೆ. SCDCC ಬ್ಯಾಂಕ್ದ CEO ರವೀಂದ್ರ ಬಿ, ಜನರಲ್ ಮ್ಯಾನೇಜರ್ ಗೋಪಿನಾಥ ಭಟ್, ನಿರ್ದೇಶಕರು ಹರೀಶ್ ಚಂದ್ರ ಬೊಕ್ಕ ಬೇತೆ ಬೇತೆ ಸಹಕಾರಿ ಸಂಘಲನ ಗುರ್ಕಾರ್ಲು ಭಿನ್ನರಾದಿತ್ಯರು. ಬ್ಯಾಂಕ್ದ ನಿರ್ದೇಶಕರು S ರಾಜು ಪೂಜಾರಿ, ಮೊಳಹಳ್ಳಿ ಮಹೇಶ್ ಹೆಗ್ಡೆ ಒಟ್ಟುಗಿತ್ತರ. ಸುಬ್ರಹ್ಮಣ್ಯ ಪಡುಕೋಣೆ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಪುಂಜಾಲಕಟ್ಟೆ ಮಡಂತ್ಯಾರು ಬಡಗ ಕಜಕರ್ ಬೆರ್ಕಳ ಗ್ರಾಮಡೆ ಆದುಪೋಪುನ ಗ್ರಾಮೀಣ ಮಾರ್ಗಡು ನಿಯಮದಂತೆ ಸಂಚಾರ ಮಲ್ತೊಂದಿತ್ತಿನ ಪದ್ರಾಡ್ ಚಕ್ರದ ಭಾರಿ ಮಲ್ಲ ಗಾಡಿಲೆನ ಸಂಚಾರಗೂ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ತುಂಗಪ್ಪ ಬಂಗೇರ ದುಂಬಾಳ್ತಡು ತತ್ಕಾಲದ ಪರಿಹಾರ ನಾಡೊಂದಿರು. ಪುಂಜಾಲಕಟ್ಟೆ ಮಡಂತ್ಯಾರು ಬಡಗ ಕಜೆಕಾರು ಬೆರ್ಕಳ ಗ್ರಾಮಡೆ ಆದುಪೋಪುನ ಗ್ರಾಮೀಣ ಮಾರ್ಗಡು ನಿಯಮದಂತೆ ಸಂಚಾರ ಮಲ್ತೊಂದಿತ್ತಿನ ಪದ್ರಾಡ್ ಚಕ್ರದ ಭಾರಿ ಮಲ್ಲ ಗಾಡಿಲೆನ ಸಂಚಾರಗೂ ಗ್ರಾಮಸ್ಥರು ತತ್ಕಾಲದ ಪರಿಹಾರ ನಾಡೊಂದಿರು. ಕರಿನವಾರ ಗ್ರಾಮಸ್ಥರು ಲಾರಿಲೇನ್ ತಡತಿದ್ದು ಡ್ರೈವರ್ಲೆಡ ಎವರ ತೋಜಾದಿರು. ಸೋಮವಾರ ಕಾಂಡೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ತುಂಗಪ್ಪ ಬಂಗೀರ ದುಂಬಾಳ್ತಿಡು ಕೋರೆ ನಡತೊಂದುಪ್ಪನ ಜಾಗಿಗೆ ಪೋದು ಪಾತ್ರ ಕತೆ ನಡಪಾಂಡು. ಈ ಪುರ್ತುಡು ಮಾಮಲ್ಲ ಗಾಡಿಲನ ಸಂಚಾರದ್ದು ಗ್ರಾಮೀಣ ಮಾರ್ಗಲು ಹಾಲ ಒಂದುಂಡು ಬಾರಿ ರಭಸ ನಡತೊಂದು ಪೋಪನ ಶಾಲೆದ ಜೋಕ್ಲಿಗೆ ಸಮಸ್ಯೆ ಆವಂದುಂಡೊಂದು ಸಂಬಂಧಪಟ್ಟಿನಕ್ಲಿನ ಗಮನ ಕನ್ನತಿರು. ಮಾತಾ ಬೇಡಿಕೆಲೆನ ಒತ್ತನ್ನ ಕೋರೆ ಯಜಮಾನಿರು ಮೂಜಿ ಯೂನಿಟೆಡ್ದು ಎಚ್ಚ ದಿನ ಸಾಗಾವಜಾಂದು ಪಾತ್ರ ಕೊರಿಯರು. ಅಂಚಾದ ಪ್ರತಿಭಟನೆ ಪಿರದಿಪ್ಪು ಅಂದು ದುಂಬಾಳ್ತೆ ವಹಿಸ್ತಿನ ತುಂಗಪ್ಪ ಬಂಗೇರ ತಿರಿಪಾದಿರು. ಮತ್ತು ಬೆಳ್ತಂಗಡಿ ತಾಲೂಕು ಗಡಿ ಭಾಗದಲ್ಲಿರುವಂಥ ಬೆರ್ಕಲ ಒಂದು ಕೋರೆ. ಈ ಕೋರೆಯಲ್ಲಿ ಭಾಳಷ್ಟು ವರ್ಷಗಳಿಂದ ಕೋರೆ ನಡೀತಿತ್ತು. ಆದರೆ ಇಲ್ಲಿ 6 ವೀಲರ್ ಸಣ್ಣ ಸಣ್ಣ ಟಿಪ್ಪರ್ನೆಲ್ಲ ಜಲ್ಲೆಲ್ಲ ಹೋಗ್ತಿತ್ತು. ಇದೀಗ ಯಾರೋ ಬೇರೆ ಕಂಪ್ನಿಯವರಿಗೆ ಈ ಕೋರೆಯನ್ನು ಮಾರಿದ ಸುದ್ದಿ ಇತ್ತು. ಆದರೆ 10 ವೀಲ್ 12 ದೊಡ್ಡ ದೊಡ್ಡ ಘನವಾಹನದಿಂದ ಜಲ್ಲಿ ಹೋಗ್ತಿದ್ದದನ್ನು ಮನಗಂಡು ಊರಿನವರೆಲ್ಲ ಸಮಸ್ತ ಜನರು ಇದರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಗಾಡಿಯನ್ನು ನಿಲ್ಲಿಸಿದ್ದಾರೆ. ಮತ್ತೆಲ್ಲ ಹೋರಾಟ ಮಾಡಿ ಇದೀಗ ಇವತ್ತು ನಾವೆಲ್ಲ ಅವರಿಗೆ ಮನವರಿಕೆ ಮಾಡಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ. ಸೇರಿ ಅವರು ಹೇಳಿದ್ದಾರೆ, ನಾವು ಹಾಕೋದಿಲ್ಲ,
ಘನವಾಹನ ಇಲ್ಲಿ ಹೋಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ವ್ಯವಸ್ಥೆ ಇರುವಾಗ ಮತ್ತು ಸರ್ಕಾರದ ಕಾನೂನು ಪ್ರಕಾರ ಏನುಂಟು ಅದು ಮಾಡಲಿ. ಕಾನೂನು ವಿರುದ್ಧವಾಗಿ ಇದ್ದರೆ ನಮ್ಮದು ಕೋರೆಗೆ ನಮ್ಮದು ವಿರೋಧ. ಇನ್ನು ಮುಂದೆ ದೊಡ್ಡ ಮಟ್ಟ ಪ್ರತಿಭಟನೆ ಮಾಡಲಿಕ್ಕೆ ನಾವು ಊರಿನವರೆಲ್ಲ ಸೇರಿ ಸಿದ್ಧರಾಗಿದ್ದೇವೆ. ಕುಡ್ಲ ವಿಶ್ವವಿದ್ಯಾನಿಲಯ ಬೊಕ ಆಳ್ವಾಸ್ ಬರೋ ಸಂಸ್ಥೆ ಬೆದ್ರದ ಒಟ್ಟು ಸೇರಿಗೇಡು ಬೆದ್ರದ ಸ್ವರಾಜ್ ಮೈದಾನೋಡು 81ನೇ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಆಂಜೋಲನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2021-22 ನಡೆತೊಂದುಂಡು. ಕುಡ್ಲ ವಿಶ್ವವಿದ್ಯಾನಿಲಯ ಬೊಕ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಮೂಡಬಿದಿರೆಂದೆತ ಒಟ್ಟು ಸೇರಿಗೇಡು ನಡೆತೊಂದುಪ್ಪುನ 81ನೇ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಅಂಜೋಲನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2021-22 ಬೆದ್ರದ ಸ್ವರಾಜ್ ಮೈದಾನಡು ನಡೆತೊಂದುಂಡು. ಈ ಪಂತುಡು ಪಾಕ ದಾಖಲೆ ಮೂಡ್ದು ಬೈದಂಡು ಅಂಗಾರ ನಡೆತಿನ 10,000 ಮೀಟರ್ ಬಲಿಪುಡು ಕುಡ್ಲ ವಿಶ್ವವಿದ್ಯಾನಿಲಯದ ಆದೇಶ್ 26 ನಿಮಿಷ 15:40 ಸೆಕೆಂಡುಡು ಹೊಸ ದಾಖಲೆ ಮಲ್ತದು ಸುರುತ್ತ ಸ್ಥಾನ ಪಡಿತೇರು. 26 ನಿಮಿಷ 15:82 ಸೆಕೆಂಡುಡು ಬಲ್ತದು ಅರಿಫ್ ಅಲಿ ಜನನಾಯಕ್ ಚಂದ್ರಶೇಖರ ವಿಶ್ವವಿದ್ಯಾನಿಲಯ 2ನೇ ಸ್ಥಾನ ಬೊಕ 26 ನಿಮಿಷ 45 ಸೆಕೆಂಡುಡು ಬಲ್ತದಿನ ರಾಮ್ ವಿನೋದ್ ಯಾದವ್ EBSPU ಜೌನ್ಪುರ್ BMR 3ನೇ ಸ್ಥಾನದ ದಾಖಲೆ ಮಲ್ತದೇರು. For 10,000 meters. Come on. That happens to be 1870. Naripalli of Jananayak Chandrasekhar University to finish on top. Of Bangalore University. Of 1500 meters. और इसके साथ ही आरंभ हो चुकी है 1500 मीटर के पहले हीट्स। आप देख सकते हैं ट्रैक पर तेजी से चलते हुए ये खिलाड़ी। And that happens to be 2489, Parvez Khan of Mangalore University to finish on top in this heat. ಪಿಲಿಕುಲ ನಿಸರ್ಗಧಾಮದ 1 ವರ್ಷದ ಒಲಿವರ್ ಪುದರ್ದ ಆಣಪಿಲಿ ಅಂಗಾರೆ ಒರಡ್ದೊರನೆ ಬೂಡ್ದು ಜೀವ ಬಿಡ್ನ ಸಂಗತಿ ನಡೆತದಂಡು ಮುರ್ಗಾಲಯದ ವೈದ್ಯಾಧಿಕಾರುಲು ಪಿಲಿತ ಜೀವ ಒರಿಪಾಯರೆ ಪುಣ್ಣೆಂಡಲ ಜೀವ ಒರಿಪಾಯರೆ ಸಾಧ್ಯ ಆತಜಿ. ಪಿಲಿಕುಲ ನಿಸರ್ಗಧಾಮದ 1 ವರ್ಷದ ಒಲಿವರ್ ಪುದರ್ದ ಆಣಪಿಲಿ ಒರಡ್ದೊರನೆ ಬೂಡ್ದು ಜೀವ ಕಳಿವನ್ನ ಸಂಗತಿ ಅಂಗಾರೆ ನಡೆತಂಡು ಆರೋಗ್ಯಡು ಗಟ್ಟಿಮುಟ್ಟಿತ್ತಿನ ಪಿಲಿ ಪುಲ್ಯ ಕಣೆಮುಟ್ಟ ಚುರುಕಿತ್ತಂಡು. ಈ ಪಿಲಿ ವಿಕ್ರಮ ಬೊಕ್ಕ ಶಾಂಭವಿ ಪಿಲಿಕ್ಲೆ ಪುಟ್ಟಿದಿನ ರಡ್ಡಕ್ಕಿ ನೆಲೆಡು ಒಂಚಾದಿತ್ತಂಡು. ಪಿಲಿತ ಜೀವ ಒರಿಪಾಯರೆ ಮುರ್ಗಾಲಯದ ವೈದ್ಯಾಧಿಕಾರಿಲು ಏತು ಪ್ರಯತ್ನ ಮಲ್ತಂಡಲ ಜೀವ ಒರಿಪಾಯರೆ ಸಾಧ್ಯ ಆತಜಿ. ಜೀವ ಬಿಡ್ನ ಪಿಲಿತ ಅಂಗೊಲೆನ ಮಾದರಿನ ಪರೀಕ್ಷೆಗೆ ಕಡಪಡ್ತುಂಡು. ಮುರ್ಗಾಲಯಡು ಮುರ್ಗೊಲೆಗೆ ಒವ್ವೇಸಿಕ್ ಪರಡಂದಿನಂಚ ಸೀಕ್ನ ಎದುರು ಸಾವನ ಮಾಡ್ದನು ಮುರ್ಗೊಲುಪ್ಪುನ ಸುತ್ತಮುತ್ತ ತಲ್ತೊಂದುಂಡೊಂದು ಪಿಲಿಕುಲ ಜೈವಿಕ ಉದ್ಯಾನವನದ ನಿರ್ದೇಶಕರು H. ಜಯಪ್ರಕಾಶ್ ಭಂಡಾರಿ ಪಂತೇರು. ತುಳುನಾಡ ಕಾರ್ಣಿಕದ ಬಬ್ಬುಸ್ವಾಮಿ ಸಾನುಲೆಡು ಒಂಜಾದುಪ್ಪುನ ಕಟ್ಟಪಾಡಿ ಪೇಂಟೆಬುಟ್ಟು ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಸ್ವಾಮಿ ಕೊರಗಜ್ಜ ಸನ್ನಿಧಿಡು ಐತಾರ ಜುಮಾದಿ ಬಂಟೆರ್ನ ನೇಮ ನಡತಂಡು ಐದು ಬೊಕ್ಕ ಕೊರಗಜ್ಜ ದೈವಗು ಕೋಲಾಟಣೆ ಆದಿತ್ತಂಡು. ತುಳುನಾಡ ಕಾರ್ಣಿಕದ ಬಬ್ಬುಸ್ವಾಮಿ ಸಾನುಲೆಡು ಒಂಜಿ ಕಟಪಾಡಿ ಪೇಂಟೆಬುಟ್ಟದ ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನ ಆದಿತ್ತದು ಕೊರಗಜ್ಜನ ಭಾರಿ ಭಕ್ತಿ ಶ್ರದ್ಧೆಡು ನಮ್ಮೊಂದು ಬೈದೇರು. ಸಾನುಡು ವರ್ಷಾದಿ ಕೋಲ ನೇಮ ನಡ್ತೊಂದಿತ್ತದು ಬಬ್ಬುಸ್ವಾಮಿ ಬೊಕ್ಕ ತನಿ ಮಾನ್ಯಗಗ್ ನೇಮ ಕೊರ್ನೆಟ್ಟು ಬೊಕ್ಕ ಮನತಾನಿ ಜುಮಾದಿ ಬಂಟೆರೆಗ್ ನೇಮ ಕುರಿಯರು. ಊರು ಪರ ಊರ್ದ ಭಕ್ತಿ ರೀತದು ನೇಮ ತೂದು ಬೂಲ್ಯ ಪ್ರಸಾದದ ತೊಂಡೆರು. ಜುಮಾದಿ ಬಂಟೇರ್ನ ನೇಮರ್ದು ಬೊಕ್ಕ ಕೊರಗಜ್ಜನ ಕೋಲ ಭಾರಿ ಸಂಭ್ರಮಡ್ ನಡತಂಡು. ಪಾಂಗಳ ನಾಯಕ್ ಮನೆತನ ಕಟಪಾಡಿ
ಕುಟುಂಬದಗಳು ಭಕ್ತರು ಕೊರಗಜ್ಜನ ಇಂಬು ನಟ್ಟೊಂದು ಕರಿಗಂಧ ಪ್ರಸಾದ ಅದೆ ತೊಂಡೆರು. ಜನವರಿ 5 ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಡ್ ಸಾನ್ನಿಧ್ಯ ಆಟಿಸಂ ಕೇಂದ್ರ ಸ್ಥಾಪನೆ ಮಲ್ಪುಂಡು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಆಟಿಸಂ ಕೇಂದ್ರ ಉದಿಪನ ಮಲ್ಪೆರಂದು ಶ್ರೀ ಗಣೇಶ್ ಸೇವಾ ಟ್ರಸ್ಟ್ ದ ಗುರಿ ಕಾರ್ಯರು ಮಾಜಿ ಮೇಯರ್ ಮಹಾಬಲ ಮಾರ್ಲ ಪಂತೆರು. ಶ್ರೀ ಗಣೇಶ ಸೇವಾ ಟ್ರಸ್ಟ್ ದ ಗುರಿ ಕಾರ್ಯರು ಮಾಜಿ ಮೇಯರ್ ಮಹಾಬಲ ಮಾರ್ಲ ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಡ್ ಸುದ್ದಿಕುಟ್ಟಡ್ ಪಾತಿರ್ದು ವೈಯಕ್ತಿಕ ಬರವು ಯೋಜನೆ ಆಟಿಸಂ ಸ್ಥಿತಿ ಉಪ್ಪುನ ಜೋಪ್ಡೆಗ್ ಅಗತ್ಯ ಬೋಡಾಯಿನವು ಅಂಚಾದ ಟ್ರಸ್ಟ್ ದ ನಿಲಿಟ್ ಸಾನ್ನಿಧ್ಯ ಸಂಸ್ಥೆಡ್ ಸೇವಾ ಯೋಜನೆ ಸಾನ್ನಿಧ್ಯ ಆಟಿಸಂ ಕೇಂದ್ರ ಸುರುಮಲ್ ತಂದೊಂದು ಪಂಡಿರು. ಜನವರಿ 5 ಬುಧವಾರ ಕಾಂಡೆ 11 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್ ಸಾನ್ನಿಧ್ಯ ಆಟಿಸಂ ಕೇಂದ್ರ ಉದಿಪನ ಮಲ್ಪೆ ದೇರೆಬೈಲ್ ವಿಠಲದಾಸ ತಂತ್ರಿ ತೊಡರ ಬಲ್ಪು ಪತ್ತಾವಿರ. ಟ್ರಸ್ಟ್ ದ ಮುಖ್ಯ ಸಲಹೆಗಾರರು ಶಾಲಿನಿ ಪಂಡಿತ್ ಬಿನ್ನರಾದ ಪಾಲ್ದೆತುನರಂದು ಮಹಾಬಲ ಮಾರ್ಲ ಪಂಡ್ಯರ. IEP ಅಂತ ಹೇಳ್ತೇವೆ, ಇಂಡಿವಿಜುವಲೈಸ್ಡ್ ಎಜುಕೇಷನ್ ಪ್ರೋಗ್ರಾಮ್. ಈ ರೀತಿಯಲ್ಲಿ ತರಬೇತಿಯನ್ನು ಅದಕ್ಕೆ ಸಂಬಂಧಪಟ್ಟಂಥ ತರಗತಿಗಳಲ್ಲಿ ನಮ್ಮ ವಿಶೇಷ ಶಿಕ್ಷಕರು ನೀಡುತ್ತಾ ಇದ್ದರೂ ಕೂಡ ಈಗ ನಮ್ಮ ಮನಸ್ಸಿಗೆ ಬಂದಿದೆ, ನಾವೀಗ ಏನು 2023 ಏಪ್ರಿಲ್ ಬರಬೇಕಾದ್ರೆ ನಾವು 20 ವರ್ಷಗಳನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಈ ಮಕ್ಕಳಿಗಾಗಿ ಮಾಡುವ ಎಂಬ ಒಂದು ಹಂಬಲ ನಮ್ಮಲ್ಲಿದೆ.
ಸಾನ್ನಿಧ್ಯ ಅಂದರೆ ಎಲ್ಲ ವ್ಯವಸ್ಥೆಗಳು ನಡೆದದ್ದು ಇದು ದಾನಿಗಳಿಂದ ಮತ್ತು ಸರಕಾರದ ಬೆಂಬಲದಿಂದ. ಆ ರೀತಿಯಲ್ಲಿ ಈ ಮಕ್ಕಳಿಗಾಗಿ ಒಂದು ಪ್ರತ್ಯೇಕವಾದಂಥ, ಯಾಕೆಂತೇಳಿದರೆ ಈ ಆಟಿಸ್ಟಿಕ್ ಮಕ್ಕಳಿಗೆ, ಆಟಿಸಮ್ ಹೊಂದಿರತಕ್ಕಂಥ ಮಕ್ಕಳಿಗೆ ಇವರಿಗೆ ಮುಖ್ಯವಾಗಿ ಏನು ಅಂತೇಳಿದರೆ ಪಂಚೇಂದ್ರಿಯಗಳನ್ನು ಪ್ರಚೋದಿಸಿ ತರಬೇತಿ ನೀಡತಕ್ಕಂಥ ವ್ಯವಸ್ಥೆಗಳು ಆಗಬೇಕಾಗಿದೆ. ಅವರಿಗೆ ಆಸಕ್ತಿ ಬರಬೇಕಾಗಿದೆ. ಉದ್ಯಮಿ ಯಾದವ ಕೋಟ್ಯಾಂದ್ರನ ಪೆರ್ಮುದೆ ಕನ್ನಿಕಾ ನಿಲಯಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರನ ಅಭಿಮಾನಿ ಕೂಟ ಬೊಕ್ಕ ಸಾರ್ವಜನಿಕರು ಒಟ್ಟಾದ ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಆಟಗುಬ್ಬೈರು. ಉದ್ಯಮಿ ಯಾದವ ಕೋಟ್ಯಾಂಡ್ರನ ಪೆರ್ಮುದೆ ಕನ್ನಿಕಾ ನಿಲಯಡು ಮೂಜಿ ದಿನದ ಪರಕದ ಆಟ ಭಾರಿ ಸಂಭ್ರಮ ನಡೆತಂಡು. ಆ ಕೇರಿದ ದಿನ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ರನ ಅಭಿಮಾನಿ ಕೂಟ ಬೊಕ್ಕ ಸಾರ್ವಜನಿಕರು ಒಟ್ಟಾದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮಂಡಳಿಡ್ದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಆಟ ಅಟ್ಟಣೆ ಮಲ್ತಿದ್ದರು. ಆಟದ ಅಭಿಮಾನಿ ಲಾಂಛನೆ ನಳಿನ್ ಕುಮಾರ್ ಕಟೀಲ್ ಅಭಿಮಾನಿಲು ಮೇಳದ ದೇವೇರ್ನ ಇಂಬನಟ್ಟೊಂದು ಶ್ರೀ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಆಟ ತುಯ್ಯರು. ಭೂಲೋಕಡು ಧರ್ಮ ಉಂಡಾಯಿಜ್ಜಾಂದು ಪರೀಕ್ಷೆ ಮಲ್ಪರೆ ಕೈಲಾಸೊಡ್ದು ಗಣಮಣಿ ಬೊಕ್ಕ ಧರ್ಮ ದೇವತೆ ಲೈನ ಕಾಲರಾಹು ಕಾಲರ್ಕಾಯಿ ಕುಮಾರಸ್ವಾಮಿ ಒಕ್ಕ ಕನ್ಯಾಕುಮಾರಿ ಭೂಮಿಗೆ ಜತ್ತದು ಕುಟುಂಬದ ಕುಮಾರ ಹೆಗಡೆ ಕುಟುಂಬನು ಪರೀಕ್ಷೆ ಮಲ್ಪನು ಈಶ್ವರ ದೇವರೇ ರೂಪ ಬದಲ್ತದ ಪ್ರತ್ಯಕ್ಷ ಆಪನ ಅರನ ಕಣ್ಣಿಲೆಡ್ದು ಸಂತೋಷದ ಕಣ ನೀರಿಗೆ ಭೂಮಿಗೆ ಜತ್ತದು ನೇತ್ರಾವತಿ ಸುದೆಯಾದ ಪರಿಪುನ ಗಣಮಣಿ ಅಣ್ಣಪ್ಪ್ಯಾದ ಕದ್ರಕ್ಷೇತ್ರದ್ದು ಶಿವಲಿಂಗ ಕೊನದು ಕುಡಮಡು ತಾಪನೆ ಮಲ್ತದು ಧರ್ಮ ನಿಲೆಯಾದ ಪುನಃ ಭೂಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂದು ಪುದರ್ದೀದು ಅಣ್ಣಪ್ಪೆ ಬೊಕ್ಕ ಧರ್ಮ ದೇವತೆಲು ಅವಲೆ ನಿಲೆಬುರುನ ಪುಣ್ಯ ಕಥೆ ಮೂರ್ತ ಬೈತಂಡು. ಭೂಲೋಕದ ಕಡೆಗೆ ಹೋಗಬೇಕೆನ್ನುವ ಆಶಯವನ್ನು ಪ್ರಕಟಿಸಿದ್ದೇ ಸರಿ, ನಿಜ. ಇಷ್ಟರೊಳಗಾಗಿ ನಾರದರು ಬಂದಿದ್ದಾರೆ. ಇನ್ನು ಎಷ್ಟು ವಿಷಯ ಉಂಟು ಎಂದು ನಮ್ಗೆ ಗೊತ್ತಿಲ್ಲ. ನಾವು ಸಮಾಲೋಚನೆ ನಡೆಸುವಾಗ ನಿನ್ನ ಅಗತ್ಯ ಬರುವುದಿಲ್ಲ. ಮಕ್ಕಳನ್ನು ಕರ್ಕೊಂಡು ಒಳಗೆ ಹೋಗಿ ಬನ್ನಿ ಮಕ್ಕಳು. ನಾರದರೇ, ಯೋಗಾನಂದದ ಮೂರ್ತಿ ಧರ್ಮ ಕಾರ್ಯಕ್ಕೆ ಭೂಲೋಕದಲ್ಲಿ ಧರ್ಮವು ನೆಲೆಯೂರುವಂತೆ ಮಾಡಬೇಕು ಎಂಬುದಾಗಿ ಸಕಲ ಮಾನವ ಕೋಟಿಯ ಪರವಾಗಿ ಕೈ ಜೋಡಿಸಿ ಬೇಡಿಕೊಳ್ಳುತ್ತಾ ಇದ್ದೇನೆ ದೇವ. ಜನರು ಧರ್ಮವನ್ನು ತೊರೆಯುವುದಕ್ಕೆ ಕಾರಣ ಏನು? ಮರ್ಮ ವರಿತು ಉತ್ತರವನ್ನು ಹೇಳ್ತೀರಾ? ಹೇಳ್ತೀರ ದೇವರು. ಭೂತಗಳ ಪೂಜಿಸುವರು ಸಮರ್ಪಕವಾದಂತಹ ಉತ್ತರ ನಿನ್ನಿಂದ ನಿರೀಕ್ಷಿಸ್ತಾ ಇದ್ದೆ. ಉತ್ತರ ಕೊಟ್ಟಿದ್ದೇನಲ್ಲ, ತದ್ವಿರುದ್ಧವಾಗಿ ಹೋಯಿತು. ಹೇಗದು? ಅಮೃತ ಸರೋವರದಲ್ಲಿ ಹಾಲಾಹಲ ಎದ್ದ ಹಾಗೆ, ಶ್ರುತಿಬದ್ಧವಾದ ವೀಣೆಯನ್ನು ನುಡಿಸುವಾಗ ಅಪಸ್ವರ ಎದ್ದ ಹಾಗೆ ಮಾಡಿಸಿದ್ರು. ಅದರಿಂದಲಾಗಿ ಯಶೋವಂತರಾಗಿ ಮಾನವರು ಬದುಕ್ತಾ ಇರುವಾಗ ವ್ಯರ್ಥವಾಗಿ ಭೂತಗಳ ಮೇಲೆ ಅವರಲ್ಲಿರುವ ಮೌಲ್ಯ ಏನು ಎಂಬುದನ್ನು ತಿಳಿಯಿರಿ. ಸತ್ಯ ಧರ್ಮವನ್ನು ಬೆಳಗಿಸುವುದಕ್ಕೆ ಬೇಕಾಗಿ ನೀವು ದುಡಿಯಿರಿ. ಆ ಮೂಲಕವಾಗಿ ಸದಾ ಧರೆಯಲ್ಲಿ ಕ್ಷೇಮವು ಇರುವಂತೆ ಮಾಡಿ ಎಂದು ನಮಿಸುತ್ತ ತೆರಳೆ ಗಣಮಣಿ ಮನುಷ್ಯ ಉದ್ಧಾರ ಆಗೋದು ಯಾವಾಗ ಅಂತ ಕೇಳಿದ್ರೆ ಪೆಟ್ಟಿಗೆಯಲ್ಲಿ ಸಂಪತ್ತು ಸೇರಿಕೊಂಡಾಗ ಅಲ್ಲ, ತನ್ನ ಪಾಪದ ಕೊಳೆಯನ್ನೆಲ್ಲ ತೊಳೆದುಕೊಂಡಾಗ, ಅವ ಪುಣ್ಯಾತ್ಮನೆನಿಸಿಕೊಂಡಾಗ. ನೇತ್ರಾವತಿ ನದಿಯಲ್ಲಿ ಯಾವಾತನು ಸ್ನಾನವನ್ನು ಮಾಡಿ ಪಾಪವನ್ನು ತೊಳೆದುಕೊಳ್ಳುತ್ತಾನೋ ಅಂತಹ ಪುಣ್ಯಾತ್ಮನಿಗೆ ಮುಂದೆ ಶಿವದರ್ಶನವೂ ಆಗುವುದಕ್ಕೆ ಸಾಧ್ಯವಿರುತ್ತದೆ. ಸೊಗಸಾದ ಹೆಸರು, ಮುದ್ದಾದ ಹೆಸರು. ನಿನ್ನ ಹೆಸರು? ನನ್ನ ಹೆಸರು ಮಾಲತಿ. ಮಾಲತಿ ಮಾಲತಿ ಯೌವನದ ಹೊಳೆಯಲ್ಲಿ ತೇಲುತ್ತಿ, ಈಗ ಸ್ವಲ್ಪ ಸ್ವಲ್ಪ ಬಟ್ಟೆ ಕಡೆಗೆ ವಾಲುತ್ತಿ. ಮುಂದೆ ಏನು ಹೇಳುತ್ತಿ ಮಾಲತಿ? ಏನ್ ಹೇಳುದು ಭಟ್ರೆ? ಉಣ್ಣುವುದಕ್ಕಿಲ್ಲ, ಇಲ್ಲ ಉಡುವುದಕ್ಕಿಲ್ಲ, ತೊಡುವುದಕ್ಕಿಲ್ಲ. ಅಯ್ಯೋ ಗತಿ ಇಲ್ಲ ಭಟ್ರೆ ನನಗೆ. ಊಟಕ್ಕೆ ಬನ್ನಿ ಬನ್ನಿ ಅಂತ ಕರೀತಾರೆ. ಯಾರು ಅಲ್ಲಿ ಊಟಕ್ಕ? ಅಲ್ಲ ಮತ್ತೆ ಸುಮ್ಮನಿತ್ರ ಅಪ್ಪ ಕೊಟ್ಟಿದ್ದು 10,000 ಎಂಬುದಾಗಿ ಹೇಳ್ತಾ ಇದ್ರೆ, ಮತ್ತೆ ತಂದು ಕೊಟ್ಟಿದ್ದು 20,000 ಹೇಗಾಯ್ತದು? ಅದಕ್ಕೆ ಹೇಳಿದ್ದು ಮಂಡೆ ಖರ್ಚು ಮಾಡಬೇಕು, ತಲೆ ಓಡಿಸ್ಬೇಕು ಅಂತ. ಯಕ್ಷ
ಚಿಗುರು ಕಲಾ ತಂಡ ಅಡ್ಯಾಲು ಅಜಿಲ ಮೊಗೆರ್ ಎಂದತ 2ನೇ ವರ್ಷಾಚರಣೆ ಕಲಾ ತಂಡದ ಕಲ್ಪನಾ ಕ್ರೀಡ್ದು ಕದಂಬ ಕೌಶಿಕೆ ಆಟ ಸಾಧನ ಶ್ರೀ ಪುರಸ್ಕಾರ ಸಾಧಕರಿಗೆ ಮರ್ಯಾದೆ ಅರ್ಪಣೆ ಕಾರ್ಯಕ್ರಮ ಜನವರಿ 8 ಶನಿವಾರ ನಡಪುಂಡು. ಅಜಿಲ ಮೊಗೆರ್ದ ಜೈ ಹನುಮಾನ್ ಕಟ್ಟೆ ಕೈತಲು ಆನಿಪಯ್ಯ 5 ಗಂಟೆಗೆ ಕಾರ್ಯಕ್ರಮ ಶುರು ಆಪಣಂದು ಯಕ್ಷ ಚಿಗುರು ಕಲಾ ತಂಡದ ಪ್ರಕಟಣೆ ತೆರಿಪಾದಿರು. ಇತ್ತೆ ಕುಡರಿನಿತ ಮಲ್ಲ ಸುದ್ದಿಲು ಒಡಿಪುಡು ಆಜಾದಿ ಅಮೃತ್ ಮಹೋತ್ಸವ ಲೆಕ್ಕಡು ಸಂಜೀವಿನಿ ಮೇಳ ಉದಿಪನ ಬೇಲೆಗ್ ಕಾತುಕುಲು ನಕ್ಲು ತಂಕ್ಲೆನ ಉಮೇದು ಗುಪ್ಪನ ಕ್ಷೇತ್ರಡು ಬೇಲೆ ತಿಕ್ಕುನಂಚ ಪ್ರಯತ್ನ ಬರಡು ಕೂರ್ಮರಾವ್. ಒಡಿಪು ಜಿಲ್ಲೆದ ಶಿರೂರುಡು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ 107ನೇ ಶಾಖೆ ಉದಿಪನ ಬ್ಯಾಂಕುಲು ಶುರು ಅಂಡ ಪಂಡ ಅವು ಆ ಊರ್ದ ಅಭಿವೃದ್ಧಿದ ಗುರುತು ಡಾಕ್ಟರ್ MN ರಾಜೇಂದ್ರ ಕುಮಾರ್. ಕುಟ್ಲ ವಿಶ್ವವಿದ್ಯಾನಿಲಯ ಬೊಕ್ಕ ಆಳ್ವಾಸ್ ಬರೋ ಸಂಸ್ಥೆ ಬೆದ್ರದ ಒಟ್ಟು ಸೇರಿಕೆಡು ಬೆದ್ರದ ಸ್ವರಾಜ್ಯ ಮೈದಾನಡು 81ನೇ ಅಖಿಲ ಭಾರತ ಅಂತರ ವಿಶ್ವವಿದ್ಯಾನಿಲಯ ಆಂಜೋಲೆನ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2021-22 ಕಟಪಾಡಿ ಪೆಂಟೆಬೊಟ್ಟು ಭಗವಾನ್ ಬಬ್ಬುಸ್ವಾಮಿ ದೈವಸ್ಥಾನಡು ಜುಮಾದಿ ಬಂಟೆರನ ನೇಮ ಕೊರಗಜ್ಜನ ಕೋಲ. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.